ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ ಶ್ರೀಕೃಷ್ಣ ಚಂದ್ರಚಕೋರ ಅಲಂಕಾರ ಅಂತೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ಈ ಅಲಂಕಾರ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತು ದ್ವಾದಶಿ, ಅದರ ರೆಸಿಪಿನೆಲ್ಲ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಏಕಾದಶಿ ಉಪವಾಸ ಮಾಡಿ ದ್ವಾದಶಿಗೆ ಅಷ್ಟು ಅಲಂಕಾರ ಮಾಡ್ತಾರೆ ನೋಡಿ. ನಮ್ಮ ಕಿರಿಯ ಶ್ರೀಗಳ ತಾಳ್ಮೆಗೆ ಕೊಡಲೇಬೇಕು. ಆ್ಯಕ್ಚುಲಿ ಎಷ್ಟು ನೀಟಾಗಿ ಅಲಂಕಾರ ಮಾಡ್ತಾರೆ ಅಲ್ವಾ. ಆನಂತರ ಶಿರೂರು ಶ್ರೀಗಳ ಸಂಚಾರ ನಡೀತಾ ಇದೆ, ಅದರದ್ದು ಫೋಟೋಸ್ ನೋಡ್ಕೋತಾ ಬನ್ನಿ. ನಿನ್ನೆ ಏಕಾದಶಿ ಕೆಲವು ಕಡೆ ಮುದ್ರಾಧಾರಣೆ ಕೂಡ ಇತ್ತು. ಆನಂತರ ನಾಳೆ ಅಂದರೆ ಶಿವರಾತ್ರಿ ಆವತ್ತು ಅನಂತೇಶ್ವರದ್ದು ರಥೋತ್ಸವ ಅಂದರೆ ಕೊಡಿ ಏರಲಿಕ್ಕೆ, ಅಂದರೆ ಧ್ವಜಾರೋಹಣ ಆಗಲಿಕ್ಕೆ ಅದರ ಪ್ರಿಪರೇಷನ್ಸ್ ಎಲ್ಲ ನೋಡ್ತಾ ಬನ್ನಿ. ಎಷ್ಟೊಂದು ಹೂ ಬಂದಿದೆ ಕಾಣ್ಬೋದು. ಆನಂತರ ಅಡಿಗೆ ಮಾಡುವ ಜಾಗದಲ್ಲಿ ಚಂದ್ರಮೌಳೇಶ್ವರದಲ್ಲಿ ಹಾಗೂ ಅನಂತೇಶ್ವರದಲ್ಲಿ ಎರಡೂ ಕಡೆಯಲ್ಲಿ ಒಲೆಗಳನ್ನು ಹಾಕ್ತಾರೆ. ಅದಕ್ಕೆ ಪ್ರಿಪರೇಷನ್ ನೋಡಿ, ಎಷ್ಟೊಂದು ದೊಡ್ಡ ಒಲೆಗಳನ್ನು ನೀವು ನೋಡ್ಬೋದಲ್ಲಿ. ಇಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ನಡೀತದೆ. ನಾನು ಕೊನೆಗೆ ಹಾಕ್ತೀನಿ ಅದು ಪ್ರೋಗ್ರಾಮಲ್ಲಿ ಏನೆಲ್ಲ ಉಂಟು ಅಂತ. ಫಸ್ಟ್ ಎಲ್ಲ ಒಲೆಗಳನ್ನೆಲ್ಲ ನೋಡ್ಕೊತಾ ಬನ್ನಿ. ಇಲ್ಲಿ ನೋಡಿ ಅನಂತೇಶ್ವರ ದೊಡ್ಡ ಒಲೆ. ಇಲ್ಲಿ ಎಲ್ಲ ಪಲ್ಲ ಪೂಜೆ ಅಂದರೆ ಅನ್ನದ ರಾಶಿ ಹಾಕಿ ಪೂಜೆ ಎಲ್ಲ ಆಗುತ್ತೆ. ಆದರೆ ನಾಡಿದ್ದು ನಾನು ಲೈವ್ ಅಥವಾ ವಿಡಿಯೋ ಮಾಡಿ ಹಾಕ್ತೇನೆ, ನಿಮಗೆ ನೋಡ್ಬೋದು. ಈ ದೊಡ್ಡ ಪಾತ್ರೆಗಳನ್ನಿಡಕ್ಕೆ ಅಷ್ಟು ದೊಡ್ಡ ಇದು ಬೇಕೇ ಬೇಕು. ಇನ್ವಿಟೇಷನ್ ಹಾಕಿದ್ದೀನಿ, ನೋಡ್ಕೋತಾ ಬನ್ನಿ. ನೋಡಿ, ಇವತ್ತು ದ್ವಾದಶಿಗೆ ಇನ್ನು ಏನು ಮಾಡಿದೆ ಅಂತ ನೋಡ್ಕೊಂಬರೋಣ. ಗಂಜಿ, ಪಾಯಸ, ಚಟ್ನಿ, ಕೋಸಂಬರಿ ಇದೆಲ್ಲ ಮಾಡಿದ್ದೀನಿ. 5-in-1 ದೋಸೆ ಬ್ಯಾಟ್ರಿ ಹೇಗೆ ಮಾಡೋದು. 4 ವಾಟಿ ಅಕ್ಕಿ ತಗೊಂಡ್ರೆ 1 ವಾಟಿಯಷ್ಟು ಉದ್ದು, 1/4 ವಾಟಿಯಷ್ಟು ನೋಡಿ 1/4 ವಾಟಿಯಷ್ಟು ಸಾಬಕ್ಕಿ ಅಥವಾ ಸಾಬುದಾನ, 1/4 ವಾಟಿಯಷ್ಟು ಮೆಂತೆ. ನೀವು ಒಂದು 6 ವಾಟಿ ಕೂಡ ಅಕ್ಕಿ ಹಾಕೋಬೋದು. ಅನಂತರ 1/4 ವಾಟಿಯಷ್ಟು ಅವಲಕ್ಕಿ. 1-2 ಕಪ್ ರೈಸ್ ಜಾಸ್ತಿ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಾಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನೋಡಿ, ಅದನ್ನ ನೆನೆಸಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ಕಾಣ್ಬೋದು. ಅಳತೆ ಎಲ್ಲ ಬರೆದಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ರಾತ್ರಿಗೆ ಏನೆಲ್ಲ ರೆಡಿ ಮಾಡಿಟ್ಟೆ ಅಂತ ನೋಡ್ಕೋತಾ ಬರೋಣ. ನೋಡಿ, ಅನ್ನಕ್ಕೆ ಅಕ್ಕಿ ರೆಡಿ ಮಾಡಿಟ್ಟಿದ್ದೀನಿ, ನೈವೇದ್ಯಕ್ಕೆ ತಟ್ಟೆ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೀನಿ. ಗೋಡಂಬಿ ಮತ್ತು ಸಾಬುದಾನ ನೆನೆಸಿಟ್ಟಿದ್ದೀನಿ ಪಾಯಸಕ್ಕೆ. ಆನಂತರ ನೋಡಿ, ಇದು ಕೋಸಂಬರಿಗೆ ಹೆಸರು ಕಾಳು ನೆನೆಸಿಟ್ಟಿದ್ದೆ, ಕಾಣ್ಬೋದು. ಆನಂತರ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದು ಕಾಣ್ಬೋದು ನೀವು ಇಲ್ಲಿ ನೋಡಿ. ತೊಗರಿ ಬೇಳೆನ ಸಾಂಬಾರಿಗೆ ನೆನೆಸಿಟ್ಟಿದೆ, ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೌತೆಕಾಯಿ ಬೋಳು ಹುಳಿಗೆ ನೋಡಿ, ಸೌತೆಕಾಯಿ ಹೆಚ್ಚಿಟ್ಟು ಅದಕ್ಕೆ ಅರಿಶಿನ, ನಂತರ ಸ್ವಲ್ಪ ಇಂಗು, ಕಾಯಿಮೆಣಸು, ಬಟಾಣಿ ಕಾಳೆಲ್ಲ ಹಾಕಿಟ್ಟಿದ್ದೆ. ಆಮೇಲೆ ಕೋಸಂಬರಿಗೆ ಸೌತೆಕಾಯಿನ ಸಿಪ್ಪೆನೂ ತೆಗೆದಿಟ್ಟಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ದೋಸೆ, ಇದು 5-in-1 ದೋಸೆ ಬ್ಯಾಟು. ಈಗ ನಾಳೆ ನಾನು ತಟ್ಟೆ ಇಡ್ಲಿ ಮತ್ತು ದೋಸೆ ಎರಡೂ ಮಾಡ್ತೀನಿ. ದೋಸೆ ಮೋಸ್ಟ್ಲಿ ಮಧ್ಯಾಹ್ನಕ್ಕೆ ಮಾಡ್ತೀನಿ, ಅಂದರೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ನಾನು. ನೋಡಿ, ಇದು ಕ್ಯಾರೆಟ್ ನಾಳೆ ಪಾಯಸಕ್ಕೆ. ಕ್ಯಾರೆಟ್ ಆ್ಯಕ್ಚುಲಿ ಕೃಷ್ಣ ಮಠದೆಲ್ಲ ಇರೋದಿಲ್ಲ, ನಾವು ಮನೆಯಲ್ಲಿ ತಿಂತೀವಿ, ಆದ ಕಾರಣ ಮಾಡ್ತಾಯಿದ್ದೀನಿ. ಡಿಶ್ ವಾಷರಿಗೆ ಪಾತ್ರೆನ ಹಾಕಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಜಾಸ್ತಿ ಇರೋದಿಲ್ಲ. ಎಲ್ಲ ರೆಡಿ ಮಾಡಿ ನೋಡಿ, ಹೋಗಿ ಮಲ್ಕೋಬೇಕು. ರಾತ್ರಿ 11 ಗಂಟೆ ಆಗುತ್ತೆ ನಾನು ಮಲ್ಕೊಳ್ಳೋದು ನೋಡಿ. ಆನಂತರ ನೋಡಿ, ದನಗಳಿಗೆ ತರಕಾರಿ ಸಿಪ್ಪೆ ಹೆಚ್ಚಿದನ್ನೆಲ್ಲ ಹಾಕಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ದನಗಳು ಬರ್ತಾವೆ, ಅದಕ್ಕೆ ಹೋಗಿ ಕೊಡ್ತೀವಿ. ಯಾರು ತರಕಾರಿ ದನಗಳಿಗೆ ಕೊಡಲಿಕ್ಕಾಗುತ್ತೆ ಅದನ್ನ ಕೊಟ್ಬಿಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಣ. ನೆಕ್ಸ್ಟ್ ಡೇ ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ, ಅಂದರೆ ನೈವೇದ್ಯಕ್ಕೆ ಇಟ್ಟಿದ್ದೆ, ಕಾಣ್ಬೋದು ಕಟ್ಟಿಗೆ ಒಲೆಯಲ್ಲಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಬರ್ತೀನಿ, ತುಂಬ ವೀಡಿಯೋ ಲೆಂತಿಯಾಗಿ ಬರುತ್ತೆ. ಇಲ್ಲಾಂದರೆ ನಾನು ಮಾಡಿದ್ದೆಲ್ಲ ತೋರಿಸ್ಬೇಕು ಅಂತಂದರೆ ನೋಡಿ, ಒಲೆಯಲ್ಲಿ ಉರಿ ಆಗ್ತಾ ಉಂಟು, ಕಾಣ್ಬೋದು. ಆನಂತರ ನೋಡಿ, ಈ ಕಡೆಯಿಂದ ಬೇಳೆ ನೆನೆಸಿಟ್ಟಿದ್ದಾನೆ, ಈಗ ಬೇಯಕ್ಕಿಡಬೇಕು. ಒಂದು
ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಬೇಯಕ್ಕಿಡುವಂಥದ್ದು. ಆನಂತರ ನೋಡಿ ಇಲ್ಲಿ ಸೌತೆಕಾಯಿನ ಬೇಯಕ್ಕಿಟ್ಟಿದ್ದೀನಿ, ಅರ್ಧ ಬೇಯ್ತಾ ಬಂತು. ಈ ಕಡೆ ಪಾತ್ರೆಯಲ್ಲಿ ಮೊಸರು ತೊಳೆಯೋಕ್ಕೆ ನೀರಿಟ್ಟು, ಅಂದರೆ ಕೆನೆ ಹಾಕಿ ತೊಳೆಯೋಕ್ಕೆ ನೀರಿಟ್ಟಿದ್ದೀನಿ. ಇನ್ನು ಗೋಡಂಬಿ ಎಲ್ಲ ನೋಡಿ ಎಲ್ಲ ನೆಂತ್ಕೊಂಡಿದೆ ಎಲ್ಲ. ಈ ಕಡೆಯಿಂದ ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ, ತಟ್ಟೆ ಇಡ್ಲಿನ. ಬೆಳಗ್ಗೆದು ತುಂಬ ಹರಿಬರಿ ಆಗುತ್ತೆ, ಕೆಲವೊಂದು ಸಲ ಕಂಪ್ಲೀಟ್ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ನಿಮಗೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ನೋಡಿ ಮೊಸರು ತೆಗಿತಾರೆ, ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಮೊಸರು ಕಡ್ದು ಆ್ಯಕ್ಚುಲಿ ಬೆಣ್ಣೆ ತೆಗಿಬೇಕು. ನಾನು ಕೆನೆನೇ ತೆಗೆದಿಟ್ಟಿರ್ತೀನಿ 3-4 ದಿವಸದ್ದು. ಒಟ್ಟಿಗೆ ಬೆಣ್ಣೆ ತುಂಬ ಬರುತ್ತೆ, ಆವಾಗ ಸುಲಭ ಆಗುತ್ತೆ. ನಾನು ದೇವ್ರ ನೈವೇದ್ಯಕ್ಕೆ ಈ ಬೆಣ್ಣೆನ ಇಟ್ಬಿಡ್ತೀನಿ, ನೋಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ಅದನ್ನ. ಆನಂತರ ಬೋಳು ಹುಳಿಗೆ ನಾನು ಮಾಡ್ತಿರೋದು ಮಸಾಲೆ ಪುಡಿ ಕೂಡ ಹಾಕದೆ ಹಾಗೇ ಮಾಡಿರುವಂಥದ್ದು. ಇದಕ್ಕೆ ಹುಳಿ, ಉಪ್ಪು, ಬೆಲ್ಲ, ಬಾಕಿದು ಕಾಯಿ ಮೆಣಸು, ಇಂಗು ಎಲ್ಲ ನಾನು ಮುಂಚಿನ ಅವತ್ತೇ ಹಾಕಿದ್ದೆ. ಅದಕ್ಕೆ ಎಲ್ಲ ಹಾಕಿಟ್ಟಿದ್ದು ಕುದಿಸಿದ್ದು ನೋಡ್ಬೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಸೌತೆ ಕೂಡ ಸ್ವಲ್ಪ ಹುಳಿ ಇರುತ್ತೆ. ಆನಂತರ ಹುಣಸೆ ಹಣ್ಣು ಹಾಕುವ ಕಾರಣ ಆನಂತರ ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕಬೇಕು. ನೋಡಿ, ಆ ಬೆಂದ ತರಕಾರಿಗೆ ಉಪ್ಪು, ಹುಳಿ, ನೆಕ್ಸ್ಟ್ ಬೆಲ್ಲ ಎಲ್ಲ ಹಾಕಿ ಕುದಿಸ್ಕೊಳ್ಳಿ. ಪಕ್ಕದಲ್ಲಿ ತೊಗರಿಬೇಳೆ ಬೇಯ್ತಾ ಇದೆ, ಅದನ್ನು ಬೆಂದ ನಂತರ ಹಾಕಬೇಕು. ಇದೊಂದು ಕುದಿ ಬಂದ ನಂತರ ಅದು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಮಸಾಲೆ ಪುಡಿ ಏನೂ ಬೇಡ ಇದಕ್ಕೆ ಆ್ಯಕ್ಚುಲಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತರಕಾರಿ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೋಬೋದು. ತೊಗರಿಬೇಳೆ ಕುದಿ ಬಂದಾಗ ಎಷ್ಟು ಅದು ನೊರೆ ಬರುತ್ತೆ, ಅದನ್ನ ತೆಗಿಬೇಕು. ಅದು ವಿಷ ಆ್ಯಕ್ಚುಲಿ. ಇದು ತೆಗೆದ್ರೆ ನಿಮಗೆ ಗಂಟು ನೋವೆಲ್ಲ ಬರೋದಿಲ್ಲ. ಆನಂತರ ಬೇಯಕ್ಕೆ ಬಿಟ್ಬಿಡಿ. ಈ ಕಡೆಯಿಂದ ಹೆಸರು ಕಾಳು ನೆನೆಸೋದಕ್ಕೆ ಸೌತೆಕಾಯಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಕಾಣ್ಬೋದು. ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ಜಾಸ್ತಿ ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಆನಂತರ ಅದಕ್ಕೆ ಉಪ್ಪು, ಶುಂಠಿ, ತೆಂಗಿನಕಾಯಿ ತುರಿ, ಒಂದು ಒಗ್ಗರಣೆ ಇಷ್ಟು ಹಾಕಿ ಕೋಸಂಬರಿ ಮಾಡಿಕೊಂಡೆ. ಆನಂತರ ನಿಂಬೆ ಹಣ್ಣು ಸ್ವಲ್ಪ ಹಾಕಿ ಕೋಸಂಬರಿ ಮಾಡ್ಕೊಂಡಿದ್ದೆ, ನೀವು ಕಾಣ್ಬೋದು. ಆನಂತರ ನೋಡಿ, ಇದಾದ ನಂತರ ನೋಡಿ ಜ್ಯೂಸ್ ಮಾಡಲಿಕ್ಕೆ ಬಂದೆ, ನೀವು ಕಾಣ್ಬೋದು. ಕಿತ್ತಳೆ ಹಣ್ಣಿದ್ದು ಜ್ಯೂಸು. ಏಕಾದಶಿ ನೀರು ಕುಡಿಯೋದನ್ನು ಉಪವಾಸ ಮಾಡ್ತೀವಲ್ಲ, ಸ್ವಲ್ಪ ಬಾಯಾರಿಕೆ ಆಗುತ್ತೆ ಇಲ್ಲಿ. ಅದಕ್ಕೆ ಚಿಟಿಕೆ ಉಪ್ಪು, ಬೆಲ್ಲ, ಕಿತ್ತಳೆ ಹಣ್ಣು ಅಥವಾ ನಿಂಬೆ ಹಣ್ಣಾದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ಬೇಕು ಇದಕ್ಕೆ, ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ, ಇದೆಲ್ಲ ಹಾಕಿ ಕರಗಿಸ್ಕೊಳ್ಳಿ. ಆನಂತರ ನೋಡಿ, ಇಲ್ಲಿ ಕಡೆಯಿಂದ ಬೇಳೆ ಬೆಂದಿದೆ, ಜ್ಯೂಸ್ ರೆಡಿ ಆಯ್ತು. ಅದು ಬೇಳೆ ಬೆಂದ ನೀಟಾಗಿ ಅದನ್ನ ಕಿವಿಚಿ ಅಂತಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿಟ್ಟು ಬೆಂದ ಸೌತೆಕಾಯಿಗೆ ಹಾಕ್ಕೊಳ್ಳಿ. ಈ ಥರ ಬೇಳೆ ಬೇಯಿಸಿದ್ರೆ ಯಾವತ್ತೂ ಗ್ಯಾಸ್ಟ್ರಿಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಏನು ಕೆಮಿಕಲ್ ಇದ್ದರೂ ಆ ನೊರೆಯಲ್ಲಿ ಹೋಗುತ್ತೆ. ಭಾಗವತದಲ್ಲಿಯೂ ಹೇಳ್ತಾರೆ, ನೊರೆಯಲ್ಲಿ ಕಲಿ ಇದ್ದಾರೆ ಅಥವಾ ಆ ಬ್ರಹ್ಮಹತ್ಯೆ ದೋಷ ಇರುತ್ತೆ ಅಂತಂದ್ಬಿಟ್ಟು ನೊರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಈಗ ಫ್ರೋದಂತೆಲ್ಲ ಬರುತ್ತೆ, ಅದು ಮಾಡಬಾರ್ದು ಆ್ಯಕ್ಚುಲಿ. ಫ್ರೋದನ್ ಮಾಡಲಿಕ್ಕೆ ಅಂದರೆ ಅದನ್ನ ನೊರೆ ಬರೆಸ್ಲಿಕ್ಕೆ, ಚಹಾ ಕಾಪಿಯಲ್ಲೆಲ್ಲ ನೊರೆ ಬರಲಿಕ್ಕೆ ಅಂತ ಒಂದು ಮಿಷಿನೇ ಬರುತ್ತೆ ಚಿಕ್ಕದು, ಬ್ಯಾಟ್ರಿ ಹಾಕುವಂಥದ್ದು. ಅದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಇದು ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಸಾಸಿವೆ ಮತ್ತು ಉದ್ದಿನಬೇಳೆ, ಇಂಗಲ್ಲಿ ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನಾನು ಕೋಸಂಬರಿಗೆ ಮತ್ತು ಸಾಂಬಾರಿಗೆ ಒಟ್ಟಿಗೆ ಒಗ್ಗರಣೆ ಕೊಟ್ಕೊಂಡೆ, ಅದನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ನಾನು. ಇನ್ನೀಗ ಪಾಯಸ ಮಾಡೋಣ. ನೋಡಿ, ಬಾಣಲೆಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿದು ತೆಗೆದಿಟ್ಕೊಳ್ಳಿ. ಅಂದರೆ ಇದು ಸಾಬುದಾನ ಮತ್ತು ಕ್ಯಾರೆಟ್ ಇದು ಪಾಯಸ ತುಂಬಾ ಚೆನ್ನಾಗಿ ಬಂದಿತ್ತು. ಆಯಿತಾ, ಏನು ಮಾಡೋದು ಗೊತ್ತಾ, ಪಾಯಸ ಎಲ್ಲ ನಮ್ಮದು ಬೆಳಗ್ಗೆ ಊಟ ಆದ ನಂತರ ನನ್ನ ಹತ್ರ ಕುಲ್ಫಿ ಮೌಲ್ಡ್ ಇತ್ತು, ಅದಕ್ಕೆ ಸ್ವಲ್ಪ ಹಾಕಿ ಇಟ್ಟಿದೆ. ಅದನ್ನು ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಾಗುತ್ತೆ. ಏನೇನೋ ಒಂದು ಇನ್ನೋವೇಷನ್ ನನಗೆ ತಲೆಗೆ ಬರುತ್ತೆ, ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ ನಾನು ಮನೆಯಲ್ಲಿ. ನೋಡಿ, ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಆನಂತರ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಕ್ಯಾರೆಟ್ನ ಅದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ನೋಡಿ ಈಗ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಕ್ಯಾರೆಟನ್ನು ಹುರಿದ್ಕೊಳ್ಳಿ. 1 ನಿಮಿಷ ಹುರ್ಕೊಂಡ್ರೆ ಸಾಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು. ಸ್ವಲ್ಪ ಇದು ಏನು ಗೊತ್ತಾ, ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಅದರದ್ದು. ಆಮೇಲೆ ಏಲಕ್ಕಿ ಎಲ್ಲ ಹಾಕೋ ಕಾರಣ ಅಷ್ಟು ಪ್ರಾಬ್ಲಮ್ ಪಡುವಂಥದ್ದು ಏನೂ ಇಲ್ಲ ನೋಡಿ. ಆನಂತರ ಸ್ವಲ್ಪ ಅದಕ್ಕೆ ನೀರು ಹಾಕಿ, ನೀರು ಕುದಿ ಬಂದ ನಂತರ ನಾವು ನೆನೆಸಿದ ಸಾಬಕ್ಕಿ ಅಥವಾ ಸಾಬುದಾನನ ಹಾಕ್ಕೋಬೇಕು. ಕುದಿಯೋಗಿಂತ ಮುಂಚೆ ಹಾಕ್ಕೋಬಿಡಿ, ತಳ ಹಿಡಿಯುವ ಚಾನ್ಸು ಜಾಸ್ತಿ ಇರುತ್ತೆ ಅದು. ಇದು ಮೇಯ್ನು ನೋಡ್ಕೊಳ್ಳಿ. ನೀರು ಹಾಕಿದ ನಂತರ ಸ್ವಲ್ಪ 1 ಲೋಟಷ್ಟು ನೀರು ಬೇಕಾಗ್ಬೋದು. ಕುದಿ ಬಂದ ನಂತರ ಸಾಬುದಾನ ಹಾಕ್ಕೊಳ್ಳಿ. ಇದು ಒಂದು ಕುದಿ ಬರೋಗಿಂತ ಮುಂಚೆ ಹಾಕಿದರೆ ಕೂಡಲೇ ತಳ ಹಿಡಿಯುತ್ತೆ, ಅದು ನೆಂದಾಯ್ತು ತಾನೇ. ಅದು ಬೇಯುವಷ್ಟೊತ್ತಿಗೆ ನಾವು ಮಿಕ್ಸಿ ಜಾರಿಗೆ ಏನು ಗೊತ್ತಾ, ಈ ಗೋಡಂಬಿ ನೆನೆಸಿಟ್ಟಿರ್ತೀವಲ್ವ, ಅದನ್ನ ಮತ್ತು ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ಪಾಯಸ. ಗೋಡಂಬಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬಾದಾಮಿ ಆದರೂ ಬಾದಾಮಿ ಹಾಕ್ಕೊಬೋದು. ನೆಂದ ಸಾಬುದಾನನ ಹಾಕ್ಕೋಬೇಕು. ಈಗ ಹಾಕಿ ಒಂದು 2-3 ನಿಮಿಷದಲ್ಲಿ ಬೆಂದು ಬಿಡುತ್ತೆ ನೋಡಿ. ಈಗ ಕುದ್ದ ನಂತರ ಹಾಕಬೇಕು, ಅದು ತುಂಬಾ ಇಂಪಾರ್ಟೆಂಟು. ಆನಂತರ ಮುಚ್ಚಿ ಇಟ್ಟು ಕೈ ಆಡಿಸ್ತಾ ಒಂದು 5 ನಿಮಿಷ ಬೆಂದರೆ ಆಗೋಗ್ಬಿಡುತ್ತೆ ಎರಡೂ. ಆನಂತರ ನಾವು ಅದರ ಮುಂದಿನ ಪ್ರೊಸೀಜರ್ ಮಾಡ್ಬೋದು. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿರಲಿಲ್ಲ ನಾನು, ನಾರ್ಮಲ್ ಹಾಲು, ನಿನ್ನೆ ಏಕಾದಶಿ ಆದ ಕಾರಣ ಹಾಲು ಉಳ್ಕೊಂಡಿತ್ತು, ಅದೇ ಹಾಲಲ್ಲಿ ನಾನು ಪಾಯಸ ಮಾಡಿ ದೇವರಿಗಿಟ್ಟಿದ್ದು. ಬೇಯಲಿಕ್ಕೆ ಸ್ವಲ್ಪ ಇತ್ತು, ಪುನಃ ಮುಚ್ಚಿಟ್ಟೆ ನಾನು ಆ್ಯಕ್ಚುಲಿ. ಆದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಬಿಳಿ ಮತ್ತು ಆರೆಂಜ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅದು ಬೇಯೋಷ್ಟೊತ್ತಿಗೆ ನಾವು ಒಂದು ಚಟ್ನಿ ಮಾಡೋಣ ನೋಡಿ. ಸ್ವಲ್ಪ ಕೋಸಂಬರಿಗೆ ತೆಂಗಿನಕಾಯಿ ಹಾಕಿದೆ. ಅನಂತರ ಅದೇ ತೆಂಗಿನಕಾಯಿಗೆ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 1 ಲಗ ಇಷ್ಟು. ಆನಂತರ ಸ್ವಲ್ಪ ಇಂಗು ಬೇಕು, ಇದಕ್ಕೆ ಇಂಗು ಹಾಕಿ ಚಟ್ನಿ ಮಾಡಿಕೊಂಡೆ. ನಾನು ಪದೇ ತೋರಿಸೋ ಕಾರಣ ನಿಮಗೆ ಜಾಸ್ತಿ ಡೀಟೇಲಾಗಿ ಹೇಳಲ್ಲ. ಆ್ಯಸ್ ಯೂಶ್ವಲ್ ಕಾಯಿ ಮೆಣಸು ಒಂದು ಬೇಕೇ ಬೇಕು ತಾನೇ. ಬೇಕಂದ್ರೆ ಸ್ವಲ್ಪ ಶುಂಠಿನೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಸಾಕಾಗುತ್ತೆ, ಶುಂಠಿ ಜಾಸ್ತಿ ಬೇಕು ಅಂತ ಹೇಳಿ ಏನಿಲ್ಲ. ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಚಟ್ನಿ ರೆಡಿ ಆಗಿಬಿಡ್ತು ನೋಡಿ, 1 ಲಗ. ಆನಂತರ ಕರಿಬೇವಿನ ಸೊಪ್ಪು, ಚಟ್ನಿಗೆ ರುಬ್ಬಿ ಆದಾಗ ನಮ್ಮದು ಪಾಯಸನೂ ರೆಡಿ ಆಗಿಬಿಡ್ತು ಅಲ್ಲಿ ನೋಡಿ. ಅದು ಬೆಂದಿದೆ, ಈಗ ನೋಡ್ಬೋದು ನೀವು ಇಲ್ಲಿ ನೋಡಿ. ಸ್ವಲ್ಪ ತಳ ಹಿಡ್ದಂಗೆ ಆಗಿದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕಷ್ಟ ಆಗುತ್ತೆ ನೋಡಿ. ಈಗ ಹಾಲಿತ್ತು, ಒಂದು 2 ಲೋಟ ಅಷ್ಟು ಹಾಲು. ಆನಂತರ ಬಾದಾಮಿ ಅಲ್ವೇ, ಸಾರಿ, ಗೋಡಂಬಿ ನೆನೆಸಿದ್ದು ರುಬ್ಬಿಟ್ಟಿದ್ದು ಹಾಕ್ತಾಯಿದ್ದೀನಿ, ಕಾಣ್ಬೋದು ಇಲ್ಲಿ. ಆನಂತರ ಅದಕ್ಕೆ ಒಂದು ಕುದಿ ಬಂದ ನಂತರ 1 ಕಪ್ಪಷ್ಟು ಸಕ್ಕರೆ, ಸಾಧಾರಣ ಎಷ್ಟು ಕ್ಯಾರೆಟ್ ಹಾಕಿರ್ತೀವೋ ಅಷ್ಟು ಸಕ್ಕರೆ ಹಾಕ್ಬೋದು. ಇದಕ್ಕೆ ಒಂದು ಅಂದಾಜಲ್ಲಿ ಸ್ವಲ್ಪ ಸಿಹಿ ಆ ಕಡೆ ಈ ಕಡೆ ಮಾಡ್ಕೋಬೋದು. ಇದು ಕುದಿ ಬಂದ ನಂತರ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿ ಹುರಿದಿಟ್ಟಿದ್ದು ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಗಿಬಿಡ್ತು. ಇದಕ್ಕೆ ಉಪ್ಪು ಗಿಪ್ಪೆಲ್ಲ ಹಾಕಲಿಕ್ಕೆ ಹೋಗಬೇಡಿ ನೋಡಿ. ಇದು ಏಲಕ್ಕಿ, ಹಾಗೆಯೇ ಬಿಡ್ತು ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಮಾಡಿ ನೋಡಿ. ಕೃಷ್ಣ ಮಠದಲ್ಲಿ ಇದನ್ನ ಮಾಡಲ್ಲ, ಆದರೂ ನಾವು ಮನೆಯಲ್ಲೆಲ್ಲ ಕ್ಯಾರೆಟು, ಮೂಲಂಗಿ ಎಲ್ಲ ತಿಂತೀವಿ. ತುಂಬ ಸಲ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅದನ್ನೆಲ್ಲ ನೋಡಿ. ಆಗ್ತಾ ಬಂತು, ಒಂದು ಕುದಿ ಬಂದರೆ ಆಗೋಗ್ಬಿಡ್ತು ನೋಡಿ. ಈ ಕಡೆ ಅಂದರೆ ತೆಂಗಿನಕಾಯಿ ಗಂಜಿ ಕೂಡ ಮಾಡಿದ್ದೆ, ನೀವು ಕಾಣ್ಬೋದು. ಆಮೇಲೆ ಈ ಪಾಯಸ ಇದೆಯಲ್ಲ, ಅದನ್ನ ನೋಡಿ ಕುಲ್ಫಿ ಮೌಲ್ಡಲ್ಲಿ ಹಾಕಿಟ್ಟಿದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ನೋಡಿ. ಜಾಸ್ತಿ ಸಿಹಿ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು ನೋಡಿ. ಇವತ್ತಿನ ದ್ವಾದಶಿ ಊಟ ನೋಡ್ಬೋದು. ಗಂಜಿ, ಚಟ್ನಿ, ಪಾಯಸ, ಇಡ್ಲಿ, ಅನ್ನ, ಆಮೇಲೆ ಕೋಸಂಬರಿ ಜೊತೆ ಒಂದು ಕಡೆ ಪಾನಕನೂ ಇದೆ, ನೀವು ಕಾಣ್ಬೋದು. ಆ ಪಾಯಸ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಾನಕನೂ ಇದೆ ನೋಡಿ, ಕಾಣ್ಬೋದು ಇಲ್ಲಿ. ಆಗೋಯ್ತು ಊಟ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.